ರಾಷ್ಟ್ರೀಯ ಹೆದ್ದಾರಿ 66ರ ಸನಿಹದಲ್ಲಿರುವ ಕಾಪು ಘನತ್ಯಾಜ್ಯ ನಿರ್ವಹಣಾ ಘಟಕದಲ್ಲಿ ಶೇಖರಿಸಲಾಗುತ್ತಿದ್ದು, ಇಲ್ಲಿ ಸಂಗ್ರಹಿಸಿದ ತ್ಯಾಜ್ಯ ವಸ್ತುಗಳನ್ನು ಹಸಿ ಕಸ, ಒಣಕಸ, ಮರುಬಳಕೆಯ ಮತ್ತು ಅಪಾಯಕಾರಿ ಕಸಗಳನ್ನಾಗಿ ವಿಂಗಡಿಸಿಟ್ಟಿರುವ ತ್ಯಾಜ್ಯ ವಸ್ತುಗಳು ಮಳೆ ನೀರಿನೊಂದಿಗೆ ಕೊಳೆತು ದುರ್ನಾತ ಬೀರುತ್ತಿದ್ದು, ಸುತ್ತಮುತ್ತಲಿನ ಜನತೆ, ವಿದ್ಯಾರ್ಥಿಗಳು ಅಸಹನೀಯ ಬದುಕು ಸಾಗಿಸುವಂತಾಗಿದೆ. ಕೊಳೆತ ತ್ಯಾಜ್ಯ ವಸ್ತುಗಳ ರಾಶಿಯಿಂದ ಬರುವ ಕೊಳಚೆ ನೀರು ಸಮರ್ಪಕವಾಗಿ ಹರಿದು ಹೋಗಲು ಸರಿಯಾದ ವ್ಯವಸ್ಥೆಗಳಿಲ್ಲದಿರುವುದರಿಂದ ತ್ಯಾಜ್ಯ ವಿಲೇವಾರಿ ಘಟಕದ ಸುತ್ತಮುತ್ತಲಿನ ಜನರಲ್ಲಿ ಸಾಂಕ್ರಾಮಿಕ ರೋಗ ಪಸರಿಸುವ ಭೀತಿ ಎದುರಾಗಿದೆ. ನಿರ್ವಹಣಾ ಘಟಕದ ಸಮೀಪದಲ್ಲಿಯೇ ಸಾರ್ವಜನಿಕ ಹಿಂದೂ ರುದ್ರಭೂಮಿ, ವಾಣಿಜ್ಯ ಕಟ್ಟಡ, ಮಹಾದೇವಿ ಪ್ರೌಢಶಾಲೆ, ಕಲ್ಕುಡ ದೇವಸ್ಥಾನ, ಕೊರಗಜ್ಜ ದೇವಸ್ಥಾನವಿದ್ದು, ತ್ಯಾಜ್ಯ ಘಟಕದ ದುರ್ನಾತದ ವಾಸನೆಯಿಂದಾಗಿ ಮೂಗು ಮುಚ್ಚಿಕೊಂಡು ಓಡಾಡುವ ಪರಿಸ್ಥಿತಿ ಬಂದೊದಗಿದೆ. ಒಟ್ಟಿನಲ್ಲಿ ಈ ಸಮಸ್ಯೆಗೆ ಶೀಘ್ರದಲ್ಲಿ ಮುಕ್ತಿ ನೀಡುವಂತೆ ಜನಪ್ರತಿನಿಧಿಗಳು, ಅಧಿಕಾರಿಗಳು, ಸಾರ್ವಜನಿಕರು ಒತ್ತಾಯಿಸಿದ್ದಾರೆ. ವಿವಿಧ ರೋಗ ಉತ್ಪನ್ನ ಆಗುವಂಥದ್ದು ಅಲ್ಲಿ ಆಗುವ ಇದುಂಟು. ಅಲ್ಲಿ ಚೀನಾದಲ್ಲಿ ಕೊರೋನಾ ಆಯಿತು, ಇಲ್ಲಿ ಯಾವ ಉತ್ಪನ್ನ ಆಗ್ತದೆ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ, ಅಂಥ ಪರಿಸ್ಥಿತಿ ಇದೆ. ಆದ್ದರಿಂದ ಆದಷ್ಟು ಬೇಗ ಇದಕ್ಕೆ ಸಂಬಂಧಪಟ್ಟವರು ಬಂದು ಇದನ್ನು ವಿಲೇವಾರಿ ಮಾಡಿ, ಮುಂಚೆಯಲ್ಲಿ ಎಲ್ಲರೂ ತಗೊಂಡು ಹೋಗ್ತಿದ್ರು ಅಲ್ಲಿ ತಗೊಂಡೋಗಿ, ಅಥವಾ ಇಲ್ಲಿ ಹಾಕದೆ ಈಗ ಆದಂಥವನ್ನು ಸರಿಪಡಿಸಿ ಮುಂದೆ ಸರಿಪಡಿಸಿದಂಥ ನಾವು ವಿಶ್ವಾಸದಲ್ಲಿದ್ದೇವೆ. ಅದೇ ರೀತಿ ಬದಿಯಲ್ಲಿ ಹಳೆ ಮಾದೇವ ದೇವಸ್ಥಾನ,